ಮಹತಬ್ಬರ ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನವನ್ನು ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರ್ ನಿರ್ಮಿಸಲಾಗುತ್ತಿದ್ದು, ಸೋಮನಾಥೇಶ್ವರ ದೇವರು, ಮಹಿಷಮರ್ದಿನಿ ಅಮ್ಮನವರು ಮತ್ತು ಪರಿವಾರ ದೇವರುಗಳ ನೂತನ ಗರ್ಭಗುಡಿ ನಿರ್ಮಾಣಕ್ಕೆ ಶಿಲಾನ್ಯಾಸ ನೆರವೇರಿಸಲಾಯಿತು. ಉಡುಪಿ ಅಧಮಾರು ಮಠಾಧೀಶರಾದ ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿ ಆಶೀರ್ವಚನ ನೀಡಿ, ಕರಾವಳಿಯು ಧಾರ್ಮಿಕವಾಗಿ ಮಹತ್ವದ ಪುಣ್ಯಭೂಮಿಯಾಗಿದೆ. ಹಿಂದಿನವರು ನಿರ್ಮಿಸಿದ ದೇವಾಲಯಗಳನ್ನು ಉಳಿಸಿ ಅಭಿವೃದ್ಧಿಪಡಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ಇರುವಷ್ಟು ದೊಡ್ಡ ದೇವಸ್ಥಾನ ಪ್ರಾಯಶಃ ಎಲ್ಲಿಯೂ ಇಲ್ಲ. ಪ್ರಾಯಶಃ ಎಲ್ಲ ದೇವಸ್ಥಾನಗಳು ಈ ದೇವಸ್ಥಾನದ ಒಳಗೆ ನಿಲ್ಲುವಷ್ಟು ದೊಡ್ಡದಾಗಿರತಕ್ಕಂತಹ ದೇವಸ್ಥಾನವನ್ನು ನಮ್ಮ ಹಿಂದಿನವರು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ನಮಗೆ ಅವರು ರಚನೆ ಮಾಡಿ ಕೊಟ್ಟರು. ಅದನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮಗೆ ನಿಮಗೆ ಎಲ್ಲರಿಗೂ ಸೇರಿದೆ. ಸಮಸ್ಯೆ ಪರಿಹಾರ ಆಯಿತು, ದೇವಸ್ಥಾನಕ್ಕೆ ಬರುವುದನ್ನು ನಿಲ್ಲಿಸಿದೆ. ಅಪ್ಪ ಅಮ್ಮನಿಗೆ ತಮ್ಮ ಮಕ್ಕಳನ್ನು ನೋಡಬೇಕು ಅಂತ ತುಂಬ ಆಸೆ ಇರುತ್ತೆ. ಆದ್ದರಿಂದ ಮಕ್ಕಳು ಯಾವಾಗಲೂ ನಮ್ಮ ಬಳಿಯಲ್ಲೇ ಇರಲಿ ಅಂತ ಆಸೆ ಪಡ್ತಾರೆ. ಅದೇ ರೀತಿಯಲ್ಲಿ ಭಗವಂತನಿಗೂ ಕೂಡ ಆಸೆ ಇದೆ. ತನ್ನ ಮಕ್ಕಳಾದ ನಮ್ಮನ್ನೆಲ್ಲ ಅವನಿಗೆ ನೋಡಬೇಕು ಅಂತ ಆಸೆ ಇದೆ. ಹಾಗೆಯೇ ಬಂದು ಹೋಗುವ ಜಾಯಮಾನದವರು ನಾವಲ್ಲ. ಅದಕ್ಕೆ ದೇವರು ಏನು ಮಾಡಿದ, ಮಾಡ್ತೇನೆ ನನ್ನ ಮಕ್ಕಳಿಗೆ ಒಂದು ಬಗೆ ಅಂತಂದ. ಆವಾಗ ಸಮಸ್ಯೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡಿದ. ಸಮಸ್ಯೆಗಳು ಬಂತು ಅಂತಂದಾಗ ದೇವರೇ ಸೋಮನಾಥ ಕಾಪಾಡು ಅಂತ ಹೇಳಿಕೊಂಡು ಇಲ್ಲಿ ಬರ್ತೇವೆ. ಹೊರತು ನಮಗೆ ಸಮಸ್ಯೆ ಕೊಡುವುದೇ ದೇವರದೊಂದು ಚಟ ಅಲ್ಲ. ತನ್ನ ಮಕ್ಕಳನ್ನು ನೋಡಬೇಕು ಅಂತಾದರೆ ಈ ರೀತಿ ಮಾಡಿದಾಗ ಮಾತ್ರ ನನ್ನ ಮಕ್ಕಳು ತನ್ನ ಬಳಿಗೆ ಬರ್ತಾರೆ ಅಂತೇಳಿ ದೇವರು ನಮಗೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾನೆ. ಕಟೀಲಿನ ಆನುವಂಶಿಕ ಅರ್ಚಕರಾದ ವೇದಮೂರ್ತಿ ಲಕ್ಷ್ಮೀನಾರಾಯಣ ಅಸುರಣ್ಣ ಅವರು ಮಾತನಾಡಿ, ಮನಸ್ಸುಗಳು ಶುದ್ಧವಾಗಿ ಒಂದಾದರೆ ದೇವತಾ ಕಾರ್ಯ ಯಶಸ್ವಿ ಎಂದರು. ಶಿಲಾನ್ಯಾಸದ ಕಾರ್ಯಕ್ರಮ ನೋಡುವಾಗ ಇಲ್ಲಿಯ ಎಲ್ಲ ಜನತೆಗೆ ಶ್ರದ್ಧೆಯಲ್ಲಿ ಸೋಮನಾಥೇಶ್ವರ ಮೊದಲೇ ಬ್ರಹ್ಮಗತಿ ಮಾಡಿಕೊಂಡಿದ್ದಾರೆ. ಆ ಬ್ರಹ್ಮಗತಿಗಾಗಿ ಬಹುಶಃ ಅದರ ಇಲ್ಲಿ ಬೇಕಾದಂತಹ ಸಂಪತ್ತು ಹರಿವು ಬರ್ತದೆ ಎಂಬುದನ್ನು ಬೇಕಾದಷ್ಟು ಬರ್ತದೆ ಎಂಬುದನ್ನು ನಾವು ಪೂಜ್ಯ ಸ್ವಾಮಿಗಳೇ ನಮಗೆ ಈಗಾಗಲೇ ತೋರಿಸಿಬಿಟ್ಟಿದ್ದಾರೆ. ಇಲ್ಲಿಗೆ ಈ ಕರ್ತವ್ಯದಲ್ಲಿ ನಮಗೆಲ್ಲರಿಗೂ ಭಾಗಿಯಾಗುವಂಥ ಅವಕಾಶ ಕೊಡಲಿ. ನಾವೆಲ್ಲ ಕೇವಲ ಹಣ ಮತ್ತು ಅನುಮಾನ ಧನದಿಂದ ಇಲ್ಲಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ದೇವರ ಸೇವೆ ಮಾಡಿ ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಪಡೆಯೋಣ. ದೇವಸ್ಥಾನ ಅಭಿವೃದ್ಧಿಯಲ್ಲಿ ನಮ್ಮನ್ನು ತೊಡಗಿಸೋಣ. ಯಾಕಂದರೆ ಇದು ನಮಗೆಲ್ಲರಿಗೂ ಆ ದೇವರನ್ನು ಜೀರ್ಣೋದ್ಧಾರ ಮಾಡುವಂತಹ ಭಾಗ್ಯ ಬಂದಿದೆ. ಆ ಭಾಗ್ಯ ಸಿಕ್ಕಿದಾಗ ಆ ಭಾಗ್ಯವನ್ನು ನಾವು ಸದುಪಯೋಗ ಮಾಡುವ ನಮ್ಮ ಕರ್ತವ್ಯ. ಸ್ವಾಮಿಗಳು ಹೇಳಿದಂತೆ ನಮ್ಮ ಸಂಪಾದನೆ ಹಣನ ಯಾವುದಾದಕ್ಕೂ ಖರ್ಚು ಮಾಡ್ತೀವಿ. ಯಾವುದಾದಕ್ಕೆ ಖರ್ಚು ಮಾಡಿದಾಗ ಅದು ಖರ್ಚು ಆಗ್ತದೆ. ವೇದಮೂರ್ತಿ, ಹರಿನಾರಾಯಣ ದಾಸ ಅಸುರಣ್ಣ, ಶಾಸಕ ಉಮಾನಾಥ್ ಕೋಟ್ಯಾನ್ ಮತ್ತಿತರರು ಮಾತನಾಡಿದರು. ಸಂಸದ ನಳಿನ್ ಕುಮಾರ್ ಕಟೀಲ್, ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವ ಶುಭ ಹಾರೈಸಿದರು. ಉದ್ಯಮಿ ಬಾಲಾಜಿ ಸಮೂಹದ ಕೆ ವಿಶ್ವನಾಥ್ ಪ್ರಭು ಅವರು 2 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ಹಸ್ತಾಂತರಿಸಿದರು. ಪುರಸಭಾ ಅಧ್ಯಕ್ಷ ಪ್ರಸಾದ್ ಕುಮಾರ್, ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಎಂ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷ ಕೆಪಿ ಸುಚರಿತಾ ಶೆಟ್ಟಿ, ಪುತ್ತಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ, ಜಯಶ್ರೀ ಅಮರನಾಥ್ ಶೆಟ್ಟಿ, ಮಹಿಷಮರ್ದಿನಿ ಗರ್ಭಗುಡಿಯ ದಾನೆ ರಾಮ್ ಪ್ರಸಾದ್ ಭಟ್, ವಾಸ್ತುಶಿಲ್ಪಿ ಗುಂಡಿಬೈಲು ಸುಬ್ರಹ್ಮಣ್ಯ ತಂತ್ರಿ ಉಪಸ್ಥಿತರಿದ್ದರು.